ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಂಥ ವಿಚಾರ ಏನು ಅಂತ ಹೇಳಿದರೆ, ಮೊನ್ನೆ ದಿವಸ ನಮ್ಮ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಆಗಮಿಸಿದ್ದರು. ಪುತ್ತೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಅವರು ಕೆಲವೊಂದು ವಿಚಾರಗಳನ್ನು ಅಲ್ಲಿ ಪ್ರಸ್ತಾವ ಮಾಡಿದರು. ಆ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದಂತಹ ಶ್ರೀಮಾನ್ ಬ್ರಜೇಶ್ ಚೌಟಾರ್ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ ಅಥವಾ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ದು ಕಾಣುತ್ತೆ. ಇದರಲ್ಲಿ ಅವರು ಹಲವಾರು ವಿಚಾರಗಳನ್ನು ಎತ್ತಿದ್ರು. ಒಂದು ಪ್ರಪ್ರಥಮವಾಗಿ ಅವರು ಹೇಳಿದರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೈಯಲ್ಲಾಗದವರು ಮೈಪರಚಿಕೊಂಡಂತೆ ಮಾತನಾಡಿದರು ಅನ್ನುವಂಥದ್ದು. GST ವಿಚಾರವನ್ನು ಉಲ್ಲೇಖಿಸುತ್ತಾ ಅವರು ಹೇಳಿದರು, ದೇಶದಾದ್ಯಂತ ಇವತ್ತು GSTಯ ಕಡಿಮೆ ಮಾಡಿದ್ದನ್ನು ನಾವು ಸಂಭ್ರಮಿಸ್ತಿರುವಂಥ ಒಂದು ಸಮಯದಲ್ಲಿ ಮುಖ್ಯಮಂತ್ರಿಗಳು ಏನೇನೋ ಮಾತಾಡಿದ್ದಾರೆ, ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿರುವಂಥದ್ದು. ನಾನು ಬಹುಶಃ ನಮ್ಮ ಸಂಸದರಿಗೆ ಅವರ ಮೇಲೆ ಬಹಳಷ್ಟು ಗೌರವವನ್ನು ಇಟ್ಕೊಂಡಿದ್ದೇನೆ. ಒಬ್ಬ ವಿದ್ಯಾವಂತ ಸಂಸದರು ಅಂತ ಹೇಳಿ ಬಹಳಷ್ಟು ನಿರೀಕ್ಷೆಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಅವ್ರ ಮೇಲೆ ಇಟ್ಟಿದ್ದಾರೆ, ಅವರನ್ನು ಚುನಾಯಿಸಿ ಕಳಿಸಿದ್ದಾರೆ. ಆದ್ದರಿಂದ ಅವರು ಮಾತನಾಡಬೇಕಾದ್ರೆ ಸ್ವಲ್ಪವಾದರೂ ಅವರ ವಿದ್ಯಾರ್ಹತೆಗೆ ಅದಕ್ಕೆ ಎಲ್ಲಿಯೂ ಕೂಡ ಅಪಚಾರ ಆಗದಂತೆ ಅವರು ಮಾತನಾಡಬೇಕನ್ನುವಂಥದ್ದು ನನ್ನ ಒಂದು ಮನವಿ ಪ್ರಪ್ರಥಮವಾಗಿ. ಯಾಕೆ ಅಂತ ಹೇಳಿದರೆ, ಮಾನ್ಯ ಮುಖ್ಯಮಂತ್ರಿಯವರು ಮೊನ್ನೆ ಮಾತನಾಡಿದ ವಿಚಾರ ಏನು ಇತ್ತು ಅಂತ ಹೇಳಿದರೆ, GSTಯನ್ನು ಇವರೇ ಮಾಡಿ, ಇವರೇ ಏರಿಸಿ, ಇವರೇ ಅದನ್ನು ಇಳಿಸಿ ಇದನ್ನು ಸಂಭ್ರಮಾಚರಣೆ ಮಾಡ್ತಿದ್ದಾರೆ, ಇದಕ್ಕೇನು ಅರ್ಥ ಇದೆಯಾ ಅನ್ನುವಂಥ ಮಾತನ್ನು ಕೇಳಿದ್ರು. ಏನು ತಪ್ಪಿದೆ ಇದರಲ್ಲಿ? GSTಯನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದು? GSTಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು 2017ರಲ್ಲಿ. ಯಾರು ತಂದದ್ದು? ಯಾರಿದ್ರು ಆವಾಗ? BJP ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿಯವರ ಸಮಯದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಆ ಮೊದಲು ವ್ಯಾಟ್ ಇತ್ತು ಎಲ್ಲ ಕಡೆ. ವ್ಯಾಟ್ನಲ್ಲಿ ವ್ಯಾಟ್ ಸರ್ವಿಸ್ ಟ್ಯಾಕ್ಸ್ ಇದೆಲ್ಲ ಟ್ಯಾಕ್ಸೇಷನ್ ಇದರಲ್ಲಿ ಭಾಗಗಳಾಗಿತ್ತು. ಇದನ್ನೆಲ್ಲ ಸೇರಿ ಆ ಸಮಯದಲ್ಲಿ 10-12% ಇದ್ದದನ್ನು ಕೆಲವರನ್ನು 20%, 21%, 28% ಮಾಡಿ GSTಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದವರು ಇವರೇ. ತದನಂತರ ಮೊನ್ನೆ ದಿವಸ ಏನು ಮಾಡಿದರು ಅಂತ ಕಳೆದ 1 ತಿಂಗಳಿನ ಹಿಂದೆ ಇದನ್ನು ಕಡಿಮೆ ಮಾಡಿದ್ದು ಅಂತ ಹೇಳಿ, ಇದನ್ನು ಸಂಭ್ರಮಾಚರಣೆ ನಾವು ಎಲ್ಲ ಕಡೆ ಮಾಡಬೇಕು ಅಂತ ಹೇಳಿ, ಬಹುಶಃ ನಾವೆಲ್ಲ ನೋಡಿದ್ದು ಇದೊಂದು ಯಾವ ರೀತಿಯ ನಾಟಕ ಅಂತ ನಮಗೆ ಇದನ್ನು ಹೇಳಲಿಕ್ಕಾಗ್ತಾ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಶೋರೂಮ್ಗಳ ಕಡೆ ಹೋಗಿ ಇದ್ರದ್ದು ಸಂಭ್ರಮಾಚರಣೆ ಅಂತೆ ಮೋದಿಯವರ ಪ್ರಧಾನಮಂತ್ರಿಯವರ ಫೋಟೋಗಳನ್ನು ಹಾಕಿ ಇವರು ಸಂಭ್ರಮಾಚರಣೆ ಮಾಡೋದಂತೆ. 28% ಇದ್ದದನ್ನು 18% ಮಾಡಿದ್ದು, 18% ಇದ್ದದನ್ನು 12% ಮಾಡಿದ್ದು, 5% ಮಾಡಿದ್ದೆವು ಅಂತ ಹೇಳಿ. ನಾನು ಈ ಹಿಂದೆ ಒಮ್ಮೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿದ್ದೆ, ಬಹುಶಃ ಇವತ್ತು ನಮ್ಮ ದೇಶದ ಜನರು ಪ್ರತಿಯೊಬ್ಬರು ನಿರೀಕ್ಷಿಸಿದ್ದು ನಮ್ಮ ದೇಶದಲ್ಲೂ ಕೂಡ ಈ ಆರೋಗ್ಯ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗಬೇಕು ಅನ್ನುವಂಥದ್ದು. ಇಂಥ ಸಮಯದಲ್ಲಿ ಉಚಿತ ಅನ್ನೋದನ್ನು ಬಿಡಿ, ನಾವು ಏನು ಆರೋಗ್ಯ ವಿಮೆಗಳನ್ನು ಮಾಡ್ತಾ ಇದ್ದೇವೆ ಇದರ ಮೇಲೆ ಕೂಡ 18% ಟ್ಯಾಕ್ಸನ್ನು GSTಯನ್ನು ಹಾಕ್ತಾಯಿದ್ರು. ಮೊನ್ನೆ ದಿವಸ ಇದನ್ನು ನಾವು ತೆಗೆದು ಹಾಕಿದ್ದು, ಝೀರೋ ಮಾಡಿದ್ದು ಅಂತ ಭಾರಿ ಸಂಭ್ರಮಾಚರಣೆ ಇವರು ಮಾಡ್ತಾ ಇದ್ದಾರಲ್ಲ. ನಾನು ಇವ್ರ ಹತ್ರ ಕೇಳ್ತೇನೆ, ನಂದು ಒಂದು ಹೆಲ್ತ್ ಪಾಲಿಸಿ ಇತ್ತು. ಮೊನ್ನೆ ನಾನು ಇದನ್ನು ರಿನ್ಯೂ ಮಾಡಬೇಕಾದ್ರೆ ಈಗ 0% ಆಯ್ತು ಸರ್, ಇದಕ್ಕೆ ಇದು ಅನ್ವಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಅದು ನಾವು ಬ್ಯಾಂಕಲ್ಲಿ ಅಕೌಂಟ್ ಮಾಡಿದವರಿಗೆ ಗ್ರೂಪ್ ಇನ್ಶೂರೆನ್ಸ್ ಇದರಲ್ಲಿ ಬರುತ್ತೆ. ಈ ಪ್ರೀಮಿಯಮಿಗೆ ಅದು ಟ್ಯಾಕ್ಸ್ ಅನ್ವಯ ಆಗೋದಿಲ್ಲ ಸರ್ ಅಂತ ಹೇಳಿ ನಮಗೆ ಹೇಳಿದರು. ಗ್ರೂಪ್ ಇನ್ಶೂರೆನ್ಸಿಗೆ GST ಕಡಿಮೆ ಆಗಲಿಲ್ಲ. ಹೆಚ್ಚಿನವರು ಇವತ್ತು ಈ ಬ್ಯಾಂಕಿನವರ ಮುಖಾಂತರ ಅವರ ಅಕೌಂಟ್ಸ್ ಏನಿದೆ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅನ್ನೋ ಇದರಿಂದ ಅಲ್ಲಿ ಮಾಡಿಸ್ಕೊಳ್ಳುವಂಥದ್ದು. ಸಂಸದರೇ, ನೀವು ಒಬ್ಬ ವಿದ್ಯಾವಂತರಲ್ವಾ, ಇಂಥ ವಿಚಾರಗಳನ್ನು ನೀವು ಮಾತನಾಡಿ. ಒಳ್ಳೆಯದು ಮಾಡಿದ್ದನ್ನು ಒಳ್ಳೆಯದು ಅಂತ ಹೇಳುವ, ಅದರಲ್ಲಿ ಯಾವುದೇ ನಮಗೆ ಮರುಕಬೇಡ. ಯಾವುದು ತಪ್ಪಾಗಿರುತ್ತೆ ಅದನ್ನು ಸರಿ ಮಾಡಿ ತಂದು ಇದು ಮಾಡಿದರೆ ಅದು ನಮ್ಮ ಸಾಧನೆ ಆಗುತ್ತೆ. ಇಂಥ ಕೆಲಸಗಳ ಬಗ್ಗೆ ನೀವು ಗಮನ ಹರಿಸಬೇಕನ್ನುವಂಥದ್ದು. ಅವರು ಹಲವಾರು ವಿಚಾರಗಳನ್ನು ಇವತ್ತು ನಾವು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದವರು ಸುಮಾರು 15 ಸಲ ಬಜೆಟನ್ನು ಮಂಡಿಸಿದವರು.
ಬಹುಶಃ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೊಡಬೇಕಾದ್ರೆ ಅದರ ಬಗ್ಗೆ ಪೂರ್ಣವಾದಂತಹ ತಯಾರಿಗಳನ್ನು ನಡೆಸಿ ಎಲ್ಲ ಆಗು ಹೋಗುಗಳ ಚಿಂತೆಗಳನ್ನು ಮಾಡಿಯೇ ಮಾಡುವಂಥದ್ದು. ಇವತ್ತು ಏನಾಯಿತು, ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅನ್ನುವಂಥ ಮಾತನ್ನು ತಾವುಗಳೆಲ್ಲ ಹೇಳ್ತಾ ಬರ್ತಾ ಇದ್ರಿ. ಇವತ್ತು ಏನಾಯಿತು, ಸರ್ಕಾರ ದಿವಾಳಿ ಆಗಿದೆಯಾ? ಇವತ್ತು ಅದು ಯಾರು ನೀವು ದಿವಾಳಿ ಆಗ್ತೇವೆ ಅಂತ ನೀವು ಹೇಳ್ತಾ ಬರ್ತಾ ಇದ್ದೀರಿ, ಇದನ್ನು ನೀವು ಮುಂದಿನ ಹಿಂದಿನ ಚುನಾವಣೆಗಳಲ್ಲಿ, ಅದು ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಈಗ ಬಿಹಾರದಲ್ಲಿ ಆಗಿರ್ಬೋದು, ಎಲ್ಲ ಕಡೆ ನೀವೇ ಇದನ್ನು ಮಾಡ್ತಾ ಇದ್ದೀರಲ್ಲ, ಆವಾಗ ದಿವಾಳಿ ಆಗೋದಿಲ್ವಾ? ನಿಮಗೆ ಆಡಳಿತ ಮಾಡಲಿಕ್ಕೆ ಗೊತ್ತಾಗಲಿಲ್ಲ, ಅದು ಗೊತ್ತಿಲ್ಲ ಅಂತಂದರೆ ದಿವಾಳಿ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ನೀವು ಅರ್ಧಕ್ಕೆ ನಿಲ್ಲಿಸಿದ್ರಿ. ಆದರೆ ಕರ್ನಾಟಕದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೇವೆ, ಇವತ್ತು ಯಾವುದೇ ಸ್ಕೀಮ್ಗಳು ಚುನಾವಣಾ ಪೂರ್ವದಲ್ಲಿ ಏನು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿರುವಂಥ ಸ್ಕೀಮ್ಗಳು ಏನಿತ್ತು, ಇದನ್ನು ಇವತ್ತು ಕೂಡ ಮುಂದುವರಿಸಿಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ. ಅದು ಮಾತ್ರ ಅಲ್ಲ, ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದು ಇವತ್ತು ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್ ಇವತ್ತು ಏನಿದೆ, ಕರ್ನಾಟಕ ಭಾರತ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿರುವಂಥದ್ದು. ಇದು ನಮ್ಮ ರಾಜ್ಯ ಸರ್ಕಾರದ ಸಾಧನೆ. ಇದನ್ನು ನಿಮಗೆ ಹೇಳಲಿಕ್ಕೆ ಆಗೋದಿಲ್ವಾ? ಇದರ ಒಟ್ಟಿಗೆ ನೀವು ನೋಡಿದ್ದೀರಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ, ರಾಜ್ಯದಲ್ಲಿ ಏನಾಗ್ತಾ ಇದೆ. ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಒಂದು ಕ್ರಾಂತಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇದನ್ನು. ಯಾಕಂತ ಹೇಳಿದರೆ, ಇವತ್ತು ಶಿಕ್ಷಣ ಅನ್ನುವಂಥದ್ದು ಎಲ್ರಿಗೂ ಸಿಗಬೇಕು. ಎಲ್ಲ ಆರ್ಥಿಕವಾಗಿ ಬಲಿಷ್ಠರಾದವರಿಗೆ ಮಾತ್ರ ಅಲ್ಲ, ಬಡವರಿಗೂ ಕೂಡ ಒಂದೇ ರೀತಿಯ ಶಿಕ್ಷಣ ಸಿಗಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ KPS ಅನ್ನು, ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು, ಇವತ್ತು ಮಾನ್ಯ ಶಿಕ್ಷಣ ಮಂತ್ರಿಯಾದಂಥ ಮಧು ಬಂಗಾರಪ್ಪನವರು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರ ಒಂದು ಆಶಯದಂತೆ ಇವತ್ತು ಇದು ರಾಜ್ಯದಲ್ಲಿ ನಾಡಿದ್ದು ಉದ್ಘಾಟನೆಗೊಳ್ಳಲಿಕ್ಕಿದೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸುಮಾರು 17 ಶಾಲೆಗಳು ಈ ಬಾರಿ ಆರಂಭ ಆಗಲಿಕ್ಕಿದೆ ಅನ್ನುವಂಥದ್ದು ಪ್ರಥಮ ಹಂತದಲ್ಲಿ. ಬಹಳ ಸಂತೋಷದ ವಿಚಾರ. ಇದು ನಿಮಗೆ ಗೊತ್ತಾಗೋದಿಲ್ವ? ಇದರ ಬಗ್ಗೆ ಒಂದು ಕನಿಷ್ಠ ನಮ್ಮ ಜಿಲ್ಲೆಗೆ ಇಷ್ಟೆಲ್ಲ ಆಗ್ತಾ ಇದೆ ಅನ್ನೋದು ಇದನ್ನೊಂದು ಸ್ವಾಗತ ಮಾಡುವಷ್ಟು ಇದು ನಿಮಗಿಲ್ಲ. ಆ ಮನೋಭಾವನೆ ನಿಮ್ಮಲ್ಲಿಲ್ಲ. ಇನ್ನೊಂದು, ಮಹಿಳೆಯರ ಬಗ್ಗೆ ನೀವು ಬಹಳಷ್ಟು ಮಾತಾಡ್ತೀರಿ. ನಮ್ಮ ಸರ್ಕಾರ ಮೊನ್ನೆ ಋತುಚಕ್ರದ ರಜೆ ಅನ್ನುವಂಥದ್ದು ಬಹುಶಃ ಒಂದು ಅದ್ಭುತವಾದಂಥ ಸ್ಕೀಮನ್ನು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಇದರ ಬಗ್ಗೆ ಎಷ್ಟು ಜನ ನೀವು ಸರ್ಕಾರವನ್ನು ಅಭಿನಂದಿಸಿದ್ದೀರಿ? ಎಷ್ಟು ಜನ ಇದನ್ನು ಸ್ವಾಗತ ಮಾಡಿದ್ದೀರಿ? ನೀವು ಮಹಿಳೆಯರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿದವರಿದ್ದಾಗಿ ನೀವು ಮಾತನಾಡ್ತೀರಲ್ಲ, ಎಷ್ಟು ಜನ ಈ ಬಗ್ಗೆ ನೀವು ಇದು ಸರ್ಕಾರದ ಒಂದು ನಿರ್ಧಾರವನ್ನು ಸ್ವಾಗತ ಮಾಡಿದ್ದೀರಿ? ಇದನ್ನು ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಚ್ಛಿಸ್ತೇನೆ. ಅದರ ನಂತರ ನಾವು ನೋಡ್ತಾ ಇದ್ದೀರಿ, ಇವತ್ತು ಒಳ್ಳೆಯ ಕೆಲಸಗಳಾದಾಗ ಜಿಲ್ಲೆಯ ಹಿತದೃಷ್ಟಿಯಿಂದ ಯಾವುದು ಒಳ್ಳೆಯ ಕೆಲಸಗಳಾಗುತ್ತೆ, ಅದು ಯಾವುದೇ ಪಕ್ಷ ಮಾಡಲಿ, ಕೇಂದ್ರ ಸರ್ಕಾರದಿಂದ ಆದರೂ ಅದನ್ನು ಸ್ವಾಗತ ಮಾಡೋದ್ರಲ್ಲಿ ನಾವು ಪ್ರಪ್ರಥಮವಾಗಿದ್ದೇವೆ. ಒಳ್ಳೆಯ ಕೆಲಸಗಳು ನೀವು ಮಾಡಿದಾಗ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ರಾಜ್ಯ ಸರ್ಕಾರ ಮೊನ್ನೆ ಸುಮಾರು 135 ಕೋಟಿಯ ಟೆಕ್ ಪಾರ್ಕಿಗೆ ಇಲ್ಲಿ ಅನುಮೋದನೆ ಸಿಕ್ಕಿರುವಂಥದ್ದು. ಸುಮಾರು 3500 ಜನಕ್ಕೆ ಉದ್ಯೋಗಗಳು ಕೂಡ ಇಲ್ಲಿ ಸಿಗಲಿಕ್ಕಿರುವಂಥದ್ದು. ಇದನ್ನಾಯಿತು. ಇದರ ಬಗ್ಗೆ ನೀವು ಮಾತನಾಡ್ತೀರಾ? ಇಲ್ಲ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಇವತ್ತು ನಾವು ನೋಡ್ತೇವೆ ಕಾರ್ಡಿಯಾಲಜಿ ವಿಭಾಗದ ಕೂಡ ಆರಂಭ ಮಾಡಿರುವಂಥದ್ದು. ಇವತ್ತು ಆಂಜಿಯೋಪ್ಲಾಸ್ಟಿ ಇದೆಲ್ಲ ಏನು ಆಗ್ತಾ ಇದೆ, ಇದನ್ನು ಇವತ್ತು ನಮ್ಮ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲೇ ಈ ಪ್ರಯೋಜನ ದೊರಕುವಂಥದ್ದು. ಅದರ ಮೊದಲು ನಮ್ಮ ಶಾಸಕರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ವೆನ್ಲಾಕ್ನಲ್ಲಿ ICU ಇದ್ದದ್ದು ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಬಹುಶಃ ನಿಮಗೆ ಯಾರು ಮಾಹಿತಿ ಇದನ್ನು ಕೊಟ್ಟಿದ್ದಾರೆ ಅಂತ ಶಾಸಕರು ಹೇಳಬೇಕು. ಯಾಕೆಂತ ಹೇಳಿದರೆ ICU ಅಲ್ಲಿ ಎಲ್ಲಿಯೂ ಕೂಡ ಕಡಿಮೆ ಆಗಲಿಲ್ಲ. ಆದರೆ ರೋಗಿಗಳ ಸಂಖ್ಯೆ ಇವತ್ತು ಈ ನಮ್ಮ ವಿಶೇಷವಾಗಿ ನಮ್ಮ ಆರೋಗ್ಯ ಖಾತೆಯ ಮಂತ್ರಿ, ನಮ್ಮ ಉಸ್ತುವಾರಿ ಸಚಿವರ ಒಂದು ಮುತುವರ್ಜಿಯಿಂದ ಒಳ್ಳೆಯ ರೀತಿಯ ಚಿಕಿತ್ಸೆ ವೆನ್ಲಾಕ್ನಲ್ಲಿ ಸಿಗ್ತಾ ಇದೆ. ಆದ್ದರಿಂದ ಬೇರೆ ಬೇರೆ ಜಿಲ್ಲೆಯ ರೋಗಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಆ ರೋಗಿಗಳು ಬರ್ತಾ ಇರೋದ್ರಿಂದ ಅದಕ್ಕೆ ಬೇಕಾದಷ್ಟು ಸಂಖ್ಯೆಯಲ್ಲಿ ICUಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಸತ್ಯ. ಆದರೆ ಇದನ್ನು ಹೆಚ್ಚು ಮಾಡಲಿಕ್ಕೆ ಬೇಕಾದಂಥ ಪ್ರಯತ್ನಗಳು ಆಗ್ತಾಯಿದೆ. ಆದರೆ ಇದ್ದ ICUಗಳನ್ನು ಕಡಿಮೆ ಮಾಡುವಂಥದ್ದು ಎಲ್ಲಿಯೂ ಕೂಡ ಆಗಲಿಲ್ಲ, ಆಗೋದು ಕೂಡ ಇಲ್ಲ. ತಾವು ದಯವಿಟ್ಟು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬೇಡಿ. ನಮ್ಮ ರಾಜಕೀಯ ಇರೋದು ಬೇರೆ ಇದರಲ್ಲಿ. ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ತಾವು ಒಳ್ಳೆಯದು ಮಾಡಿದ್ದನ್ನು ಒಳ್ಳೆಯದೆನ್ನುವಂಥ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ.
ಅದರ ನಂತರ ಇನ್ನೊಂದು, ನಾವು ಮೊನ್ನೆ ಪುತ್ತೂರಿನಲ್ಲಿ ನಮ್ಮ ಶಾಸಕರಾದಂಥ ಅಶೋಕ್ ರೈ ಅವರು ಅಶೋಕ ಜನಮನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು. ಬಹಳ ಯಶಸ್ವಿಯಾದಂತಹ ಕಾರ್ಯಕ್ರಮ, ಜನಪ್ರಿಯವಾದಂಥ ಒಂದು ಕಾರ್ಯಕ್ರಮ ಅಲ್ಲಿ ನಡೀತು. ಲಕ್ಷಾಂತರ ಜನ ಇದರಲ್ಲಿ ಪಾಲ್ಗೊಂಡರು. ಮುಖ್ಯಮಂತ್ರಿಗಳು ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಗಳನ್ನು ನೋಡಿ ಬಹಳ ಸಂತೋಷ ಆಯಿತು. ಆದರೆ ತಮಗೆ ಗೊತ್ತಿದೆ, ದಕ್ಷಿಣ ಕನ್ನಡದಿಂದ ಹವಾಮಾನ ವೈಪರೀತ್ಯದಿಂದ ಕೆಲವೊಮ್ಮೆ ಮಳೆ ಬಂತು. ಆ ಮಳೆಯಲ್ಲಿ ಸ್ವಲ್ಪ ನೂಕುನುಗ್ಗಲು ಆಗಿದ್ದು ಸತ್ಯ. ಆದರೆ ಆ ನೂಕುನುಗ್ಗಲು ಆಗಿದ್ದವರನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅವರ ಪೂರ್ಣ ಏನು ಚಿಕಿತ್ಸೆ ಕೊಡುವ ಎಲ್ಲ ಕೆಲಸಗಳನ್ನು ನಮ್ಮ ಶಾಸಕರು ಅವರ ವೈಯಕ್ತಿಕ ಇದರಲ್ಲೇ ಮಾಡಿಕೊಂಡಿದ್ದಾರೆ. ಅಂಥ ಸಮಯದಲ್ಲಿ ನೀವು ಈ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದು ಬಡವರಿಗೇನೋ ದೀಪಾವಳಿ ಹಬ್ಬದ ಒಂದು ಶುಭಾಶಯಗಳೊಟ್ಟಿಗೆ ಏನೋ ಒಂದು ಉಡುಗೊರೆಯನ್ನು ಕೊಟ್ಟದ್ದನ್ನು ಅದಕ್ಕೆ ಸಂತೋಷ ಪಡೆದು ಬಿಟ್ಟು, ಬಹುಶಃ ಅಶೋಕರವರಿಗೆ ಇವತ್ತು ಆ ದೇವರು ಆ ಭಾಗ್ಯವನ್ನು ಕೊಟ್ಟಿದ್ದಾರೆ. ನಮಗೆ ಇವತ್ತು ಸಾಧ್ಯ ಇಲ್ಲಾದರೂ ನಮಗೆ ಇಂಥ ಭಾಗ್ಯವನ್ನು ಕರುಣಿಸುವಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕೇ ಹೊರತು ಆದರೆ ಇದನ್ನು ಟೀಕಿಸುವಂಥದ್ದು ನಿಮ್ಮ ಮನೋಭಾವನೆ ಏನನ್ನು ಸೂಚಿಸುತ್ತೆ ಅನ್ನುವಂಥದ್ದು ಮಾತನ್ನು ನಾನು ಜಿಲ್ಲೆಯ BJP ನಾಯಕರಿಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ. ತಾವು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಪತ್ರಿಕಾಗೋಷ್ಠಿಗಳಲ್ಲಿ ಬಹಳಷ್ಟು ಬರೆದಿದ್ದೀರಿ. ನಾವು ನೋಡ್ತಾ ಇದ್ದೇವೆ, ಪ್ರತಿಯೊಂದನ್ನು ಗಮನಿಸ್ತಾ ಬರ್ತಾ ಇದ್ದೇವೆ. ಇದರ ಬಗ್ಗೆ ನೀವು ಉತ್ತರ ಕೊಡಬೇಕು. ಆದ್ದರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇವತ್ತು ನಮ್ಮ ಸಂಸದರಿಗೆ, ಮಾನ್ಯ ಸಂಸದರಿಗೆ ಬಹುಶಃ 2014ರಲ್ಲಿ ಮೇ ತಿಂಗಳ ಕೊನೆಯ ಭಾಗದಲ್ಲಿ ನಿಮ್ಮ BJP ಸರ್ಕಾರ ಆಡಳಿತಕ್ಕೆ ಬಂತು. ಆ ಸಮಯದಲ್ಲಿ ಇವತ್ತು ನಾನು ಹೇಳ್ತೇನೆ, ಬಂಗಾರದ ರೇಟ್ ಎಷ್ಟಿತ್ತು ಅಂತ ಹೇಳಿದರೆ 2014ರಲ್ಲಿ ಆವ್ರೇಜ್ ತಗೊಂಡ್ರೆ 28,006 ರೂಪಾಯಿ ಇತ್ತು. ಎಷ್ಟು? 28,006 ರೂಪಾಯಿ. ಇವತ್ತು ಎಷ್ಟಿದೆ? 1,32,000ಕ್ಕೆ ಹೋಗಿದೆ ಸ್ವಾಮಿ. ನಿಮಗಿದು ಕಾಣಿಸ್ತಾ ಇಲ್ವಾ? 2014ರಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಎಷ್ಟಿತ್ತು ಅಂತ ಕೇಳಿದರೆ $102, $103 ಇತ್ತು ಒಂದು ಬ್ಯಾರಲಿಗೆ. ಅದು 2007ರಲ್ಲಿ $147 ಹೋಗಿದ್ದು ಕೂಡ ಗರಿಷ್ಠ ಮಟ್ಟದ್ದು ಇವತ್ತಿನವರೆಗೆ. 2007ರಲ್ಲಿ ಇದು ಕೂಡ ನೀವು ತೆಗೆದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆವಾಗ ಕೂಡ ಪೆಟ್ರೋಲ್ ದರ, ಡೀಸೆಲ್ ದರ ಎಷ್ಟಿತ್ತು ಅಂತ ಕೇಳಿದರೆ $35 62 ತನಕ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಮಾಡ್ತಾ ಇದ್ರಿ. ಇಲ್ಲಿ 10 ಪೈಸೆ 50 ಪೈಸೆ ಜಾಸ್ತಿ ಆದರೆ ಮಾರ್ಗದಲ್ಲಿ ಕುಳಿತುಕೊಳ್ತಾ ಇದ್ರಿ. ಅದರ ನಂತರ ನಿಮ್ಮ ಸರ್ಕಾರ ಬಂದ ನಂತರ ಕ್ರೂಡ್ ಆಯಿಲ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟಕ್ಕೆ ಬಂತು ಅಂತ ಹೇಳಿದರೆ, ನಾನು ಈ ಹಿಂದೆ ಹೇಳಿದ್ದೆ ಕನಿಷ್ಠ $23 ಬಂದದ್ದು ಹೌದು. ಆದರೆ ಅದನ್ನು ಬಿಡಿ, ಈಗ ಪ್ರಸ್ತುತ ಇವತ್ತು ಎಷ್ಟಿದೆ ಅಂತ ಕೇಳಿದರೆ, ಈ ವಾರದಲ್ಲಿ ಕೇಳಿದರೆ ಆವರೇಜ್ ಎಷ್ಟರಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದರೆ $58 $61 ಟ್ರೇಡ್ ಆಗ್ತಾ ಇದೆ. ನೀವು ಪೆಟ್ರೋಲನ್ನು ಎಷ್ಟಕ್ಕೆ ಮಾರ್ತಾ ಇದ್ದೀರಿ, ಡೀಸೆಲನ್ನು ಎಷ್ಟಕ್ಕೆ ಮಾರ್ತಾ ಇದ್ದೀರಿ? ಇದೆಲ್ಲ ಕನಿಷ್ಠ ಜ್ಞಾನ ನಿಮಗೆ ಇರಲಿ. ನೀವು ರಾಜ್ಯದಿಂದ ಈ ದಕ್ಷಿಣ ಕನ್ನಡದಿಂದ ಚುನಾಯಿತರಾಗಿ ಹೋದಂಥವರು ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 19 ಜನ BJP ಸಂಸದರು ಲೋಕಸಭೆಯಲ್ಲಿ ಪ್ರತಿನಿಧಿಸುತ್ತಿದ್ದಾರೆ, ರಾಜ್ಯಸಭೆಯಲ್ಲಿದ್ದೀರಿ. ನೀವೆಲ್ಲ ಇದನ್ನು ಮಾತನಾಡಿ. ಇವತ್ತು ನಮ್ಮ ಹಣಕಾಸು ಸಚಿವೆಯರು ಕೂಡ ನಮ್ಮ ರಾಜ್ಯವನ್ನು ಪ್ರತಿನಿಧಿಸುತ್ತಿದ್ದವರು. ಇವರಲ್ಲಿ ಈ ಬಗ್ಗೆ ಮಾತನಾಡಿ, ಕೇಳಿ. ಈಗ ನಮ್ಮದು ತಪ್ಪಿರ್ಬೋದು, ಅದಿದ್ದರೆ ಆ ಥರ ಜಾಸ್ತಿ ಆದರೆ ಅದಕ್ಕೆ ಬೇರೆ ಕಾರಣಗಳಿದೆ ಅಂತ ಅವರು ಹೇಳಿ. ಅದರ ನಂತರ ಇವತ್ತು GST ಗಳಿಕೆಯಲ್ಲಿ ಕೂಡ ರಾಜ್ಯ ಭಾರತದಲ್ಲೇ 2ನೇ ಸ್ಥಾನದಲ್ಲಿದೆ. ಗರಿಷ್ಠ GSTಯನ್ನು ನಮ್ಮ ರಾಜ್ಯ ಸರ್ಕಾರದ ಕೊಡುಗೆ ಇವತ್ತು ಕೊಡ್ತಾ ಇದ್ದೇವೆ. ನೀವು ಇದರ ಮರುಪಾವತಿ ನಮ್ಮ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಕೊಡಬೇಕಾದಂಥ ಪಾಲನ್ನು ನೀವು ಸರಿಯಾಗಿ ಕೊಡ್ತಾ ಇದ್ದೀರಾ? ನೀವು ₹1 ಕೊಡುವಲ್ಲಿ ಇವತ್ತು 16 ಪೈಸೆಯನ್ನು ನೀವು ಕೊಡ್ತಾ ಇದ್ದೀರಿ. ಇದರಲ್ಲಿ ನಿಮ್ಮ ಮಲತಾಯಿ ಧೋರಣೆಗಳು ಏನು ಅಂತ ಇದನ್ನು ಗೊತ್ತಾಗುತ್ತೆ. ಇದನ್ನು ಪ್ರಶ್ನಿಸುವಂಥ ವ್ಯಕ್ತಿತ್ವವನ್ನು ನೀವು ಬೆಳೆಸಿಕೊಳ್ಳಿ. ಇವತ್ತು ಡಾಲರ್ನ ಬೆಲೆ ಏನಾಯಿತು? 2014ರಲ್ಲಿ ಚುನಾವಣಾ ಪೂರ್ವದಲ್ಲಿ ಇದ್ದದ್ದು $58 ಗರಿಷ್ಠ ಅಂದರೆ 2064ರಲ್ಲಿ ಸುಮಾರು $63 ಹೋಗಿತ್ತು. ಇವತ್ತೆಷ್ಟಿದೆ? $88 ಹೋಗ್ಲಿಲ್ವಾ? $88 70 ಪೈಸೆ ತನಕ ಬರಲಿಲ್ವಾ? ಇದ್ರ ಬಗ್ಗೆ ಮಾತನಾಡಿ.
ಆದ್ದರಿಂದ ನಾನು ಮತ್ತೊಮ್ಮೆ ನನ್ನ ಆತ್ಮೀಯ ಮಿತ್ರರು ಕೂಡ ಬ್ರಜೇಶ್ ಚೌಟರ್ ಅವರು ಸಂಸದರು ಅವರಿಗೆ ಹೇಳ್ತಾ ಇದ್ದೇನೆ, ನಿಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆಗಳಿದೆ. ನೀವೊಬ್ಬರು ವಿದ್ಯಾವಂತರು ಅಂತ ಹೇಳುವಂಥ ಇದರಿಂದ ನಿಮ್ಮನ್ನು ಚುನಾಯಿತರಾಗಿ ಕಳಿಸಿದ್ದಾರೆ. ಕನಿಷ್ಠ ಜನರ ನಂಬಿಕೆಗಳಿಗೆ ದ್ರೋಹ ಬಗೆಯುವಂಥ ಕೆಲಸಗಳನ್ನು ಮಾಡಬೇಡಿ. ವಿಚಾರವನ್ನು ತಿಳಿದುಕೊಂಡು ಮಾತನಾಡಿ. ಈ ಬಗ್ಗೆ ಏನು ಕರ್ನಾಟಕ ಸರ್ಕಾರಕ್ಕೆ ನ್ಯಾಯವಾಗಿ ಸಿಗಬೇಕಾದಂತಹ ಏನು ಸವಲತ್ತುಗಳೆಲ್ಲ ಇದೆ ಕೇಂದ್ರ ಸರ್ಕಾರದಿಂದ, ರಾಜ್ಯದ ನಮ್ಮ ಸಂಸದರ ಒಟ್ಟಿಗೆ ಕೂತ್ಕೊಂಡು ಮಾತನಾಡುವಂಥ ಕೆಲಸಗಳನ್ನು ಮಾಡಿ ಅದನ್ನು ದೊರಕಿಸಿಕೊಡುವಲ್ಲಿ ನೀವು ಪ್ರಯತ್ನ ಮಾಡಿ ವಿನಃ ಏನೋ ಗೊತ್ತಾಗದ ಹಾಗೆ ಜೋಕರ್ಗಳಾಗಿ ಇಲ್ಲ ಸಲ್ಲದ ವಿಚಾರಗಳನ್ನು ಮುಖ್ಯಮಂತ್ರಿಗಳು ಒಬ್ಬ 15 ಸಲ ಬಜೆಟ್ ಮಾಡಿದ ಮುಖ್ಯಮಂತ್ರಿಯವರ ಮೇಲೆ ಕೈಯಲ್ಲಾಗದವರು ಮೈಪರಚಿಕೊಳ್ತಾರೆ ಅನ್ನುವಂಥ ಮಾತನ್ನೆಲ್ಲ ಹೇಳುವಂಥದ್ದು ನಿಮಗೆ ಶೋಭೆ ತರೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಹಾಗೆ ನ್ಯಾಷನಲ್ ಹೈವೇಗಳು ಕೂಡ ಇವತ್ತು ನಾವು ನೋಡಿದ್ದೇವೆ. ಸುರತ್ಕಲ್ಲಿಂದ ನಂತೂರ್ನವರೆಗೆ ಸುಮಾರು ಎಷ್ಟು ಕೋಟಿ, ಅದು 28 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಅವರು ಹೇಳಿದರು. ಆದರೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಭಾಳ ಸಂಭ್ರಮ ಆಚರಣೆ ಮಾಡಿದರು. ಆದರೆ ಕೆಲಸಗಳು ಇವತ್ತಿಗೂ ಕೂಡ ಆರಂಭವಾಗಲಿಲ್ಲ. ಗೊತ್ತಾಗುತ್ತೆ, ನಾವು ಎಲ್ಲದಕ್ಕೂ ಒಮ್ಮೆಲೆ ನಿಮ್ಮನ್ನು ಟೀಕೆ ಮಾಡಲಿಕ್ಕೆ ಬರೋದಿಲ್ಲ. ಮಳೆ ಇತ್ತು, ಆದರೆ ಕನಿಷ್ಠ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಗಳಾದರೂ ಮಾಡ್ಬೋದಿತ್ತು. ನಿಮಗೆ ಎಷ್ಟು ಜನ ಇದರಿಂದ ಮೃತಪಟ್ಟಿರುವುದಂಥದ್ದು, ಅಪಘಾತವಾಗಿದೆ, ಅದನ್ನು ಕೂಡ ನೀವು ನೋಡಬೇಕಿತ್ತು. ಇದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ನೀವು ಸ್ವಲ್ಪ ಖಂಡಿತವಾಗಲೂ ಗಮನಿಸ್ತೀರಿ ಅನ್ನುವಂಥ ಭರವಸೆ ಇದೆ. ಇನ್ನು ಇಷ್ಟು ಹೇಳಿ ನನ್ನ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾನು ಮುಗಿಸ್ತಿದ್ದೇನೆ. ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಯಾವುದೇ ಪಾರ್ಟಿ ಇದ್ರೂ ಒಳ್ಳೆ ಕೆಲಸ ಮಾಡಿದರೆ ಮಾಡಬೇಕು. ಸರಿ, ಅದು ನಿಮ್ಮ ಇದರಲ್ಲಿ ಏನು ಅಪ್ಲೈ ಆಗೋದಿಲ್ಲ. ಅವ್ರದ್ದು ಈಗ GST ಅವಾಗ ಇದಿತ್ತು, ಈಗ ಕಡಿಮೆ ಆಯಿತು. ಈಗ ಬೇರೆ ಪ್ರೈಸಸ್ ಕಡಿಮೆ ಆಗಿದೆಯಲ್ವಾ? ಇವಾಗ ಇದೇನೋ ಹೇಳಿದ್ರಿ, ಗ್ರೂಪ್ ಇನ್ಶೂರೆನ್ಸ್ ನಲ್ಲಿ ಕಡಿಮೆ ಆಗಿದೆ. ಬಟ್ ನೀವು ಬೇರೆ ವೆಹಿಕಲ್ಸ್ ನೋಡಿದಾಗ ಇದರಲ್ಲಿ ಕಡಿಮೆ ಆಗಿಲ್ವಾ? ನಾ ಹೇಳೋದು, ಈಗ ಹಿಂದೆ ಗ್ಯಾರಂಟಿ ಸ್ಕೀಮ್ಸ್ ನೀವು ಈ ಟರ್ಮ್ ನಲ್ಲಿ ತಂದ್ರಿ, ಹಿಂದೆ ಇದ್ದಿದ್ದಿಲ್ಲ. ಈ ಟೈಪ್ ತಂದಿದ್ರಿ, ಈಗ ಅದು ಕ್ರಿಟಿಸೈಸ್ ಆಗಿದೆ, ಈಗ ಅದನ್ನ ಕಂಟಿನ್ಯೂ ಮಾಡಿದಿರಿ. ಈಗ ಹಾಗೆ ನೀವೇನೋದು ಇಂಥವೆಲ್ಲ ಅಪ್ರಿಶಿಯೇಟ್ ಮಾಡಿ ಅಂತ ನೀವು ನಿಮ್ಮಿಂದ ರೆಸಿಪ್ರೋಕಲ್ ಎಕ್ಸ್ಪೆಕ್ಟ್ ಮಾಡ್ಬೇಕಲ್ಲ. ಯಾಕಂದ್ರೆ GST ಕಡಿಮೆ ಮಾಡಿದ್ದು ಇಟ್ಸ್ ಫೆಡರಲ್ ಎಲ್ಲರೂ ಸೇರಿ ಮಾಡಿದ್ದು ಸರ್. ಖಂಡಿತವಾಗ್ಲೂ ನಾವು ಅದನ್ನು ಕಡಿಮೆ ಮಾಡಿದ್ದನ್ನು ಯಾವಾಗಲೂ ಸ್ವಾಗತವೇ ಮಾಡ್ತೇವೆ. ನಾವು ಯಾವತ್ತೂ ಇಲ್ಲ ಅಂತ ಹೇಳಲಿಲ್ಲ. ನಾನೇ ಹೇಳಿದ್ದು ಏನಂತ ಹೇಳಿದರೆ, ಈ ಮೊದಲು ವ್ಯಾಟ್ ಅನ್ನುವಂಥದ್ದು ಇತ್ತು 2000 ಪ್ರಯರ್ ಟು 2017. ವ್ಯಾಟ್ ಅನ್ನೋದಕ್ಕಿಂತ ಇದ್ದದನ್ನು ಟ್ಯಾಕ್ಸನ್ನು ಹೆಚ್ಚು ಮಾಡಿ GSTಯಲ್ಲಿ ಹೆಚ್ಚು ಮಾಡಿದವರು ಯಾರು ಅಂತ ಕೇಳಿದರೆ ನೀವೇ ಮಾಡಿದ್ದು. ಅದರ ನಂತರ ಅದನ್ನು ನಾವು ಕಡಿಮೆ ಮಾಡಿದ್ದೇವೆ ಅಂತ ಸಂಭ್ರಮ ಮಾಡೋದ್ರಲ್ಲಿ ಏನುಂಟು ಅಂತ ನಾನು ಕೇಳಿದ್ದು. ನಾನು ಬಹುಶಃ ನಿಮಗೆ ಗೊತ್ತಿಲ್ಲ, ಈ ಹಿಂದೆ ಇದೇ ಬ್ರಜೇಶ್ ಚೌಟ್ರನ್ನು ನಾನು ಅವರನ್ನು ಅಭಿನಂದಿಸಿದ್ದೆ. ಯಾವುದೋ ಒಂದು ವಿಚಾರದಲ್ಲಿ ಬ್ಯಾಕ್ ಟು ಊರು ಅಂತ ಒಂದು ಕಾರ್ಯಕ್ರಮ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ನಾನು ಹೇಳಿದ್ದೆ. ಇದರಲ್ಲಿ ನಾನು ನಿಮ್ಮ ಪ್ರಯತ್ನಕ್ಕೆ ನನ್ನ ಯಾವತ್ತೂ ಸಹಮತವಿದೆ, ನಿಮ್ಮೊಟ್ಟಿಗೆ ನಾನು ನಿಲ್ತೇನೆ, ನಿಮ್ಮನ್ನು ಅಭಿನಂದಿಸ್ತೇನೆ ಅಂತ ಕೂಡ ನಾನು ಹೇಳಿದ್ದೆ. ಮಾಡುದಿಲ್ಲ. MP to appreciate the state government. ಯಾಕಂದ್ರೆ ನೀವೇ ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ. How can you expect MP to appreciate? ಸರ್, ಎಪ್ರಿಷಿಯೇಟ್ ಮಾಡುವಂಥ ಕೆಲಸ ಮಾಡಿದರೆ ನಾನು ಮಾಡ್ತೇನೆ. ನಾನು ಹೇಳ್ತೇನೆ, ಈಗ ನಾನು ಕೂಡ ಅಷ್ಟೇ, ನಾನು ಸುಮ್ಮನೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಏನಾದರೂ ಮಾತನಾಡಬೇಕಾದ್ರೆ ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮೊದಲು ಮಾಡ್ತೇನೆ. ಇವತ್ತು ನಾನು ನಿಮಗೆ ಕೆಲವು ಡಾಟಾಗಳನ್ನು ಹೇಳಿದೆ. ನಾನು ಸುಮ್ಮನೆ ಮಾತಾಡಲಿಲ್ಲ, ಇದಕ್ಕೆ ಪ್ರೂಫ್ ಇದೆ ನನ್ನ ಹತ್ರ. ಈಗ ನೀವು ಹೇಳಿ, ಒಂದು ನಮ್ಮ ಭಾರತ ದೇಶ ವಿಶೇಷವಾಗಿ ಕಚ್ಚಾ ತೈಲದ ಬೆಲೆಯ ಮೇಲೆ ನಮ್ಮ ಎಕಾನಮಿ ಡಿಪೆಂಡ್ ಆಗಿತ್ತು ಒಂದು ಸಮಯದಲ್ಲಿ. ಒಪ್ತೀರಾ ನೀವು? ಅದರ ನಂತರ ಈ ನಮ್ಮ ಕೇಂದ್ರ ಸರ್ಕಾರ ಬಂದ ನಂತರ ಈ ಕಚ್ಚಾ ತೈಲದ ಬೆಲೆ ಏನೋ ದೇವರ ಒಂದು ಭಾಗ್ಯ ಪುಣ್ಯ ಅಂತ ಹೇಳಬೇಕು, ನಮ್ಮೆಲ್ಲರ ಪುಣ್ಯ ಅಂತ ಹೇಳಬೇಕು, ಕನಿಷ್ಠ ಮಟ್ಟಕ್ಕೆ ಬಂತು. ಅದಲ್ಲದೆ ಅಡಿಗೆ ಗ್ಯಾಸ್ ಇದ್ದ ಸಬ್ಸಿಡಿಯನ್ನು ಸಾಧ್ಯ ಇದ್ದವರು ಬಿಟ್ಟುಕೊಡಿ, ಗೌರ್ಮೆಂಟಿಗೆ ಸರೆಂಡರ್ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಪ್ರಧಾನಮಂತ್ರಿಗಳು ಆ ದಿವಸ ಹೇಳಿದರು. ಅದು ಎಷ್ಟೋ ಮಂದಿ ನಮಗೆ ಇದರ ಸಬ್ಸಿಡಿ ಅಗತ್ಯ ಇಲ್ಲ ಅಂತ ಅವರು ಆ ಸಬ್ಸಿಡಿಯನ್ನು ಕೂಡ ಬಿಟ್ಟು ಕೊಟ್ಟರು. ಅಂದರೆ ಒಂದು ಅಬ್ಸಲ್ಯೂಟ್ ಮೆಜಾರಿಟಿ ಇದ್ದಂಥ ಸರ್ಕಾರ ಇವತ್ತು ಜನಗಳು ಅವರಿಗೆ ಜನರಲ್ ಪಬ್ಲಿಕ್ ಬಹುಶಃ ಈ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಕೊಟ್ಟಂತಹ ಒಂದು ಏನು ಸಪೋರ್ಟ್ ಮಾಡಿದ್ದಾರೆ.
ಎಲ್ಲ ವಿಚಾರಗಳು. ಇದು ಬಹುಶಃ ಇಷ್ಟನ್ನು ಇಟ್ಕೊಂಡು ಭಾರತದ ಈಗದ ಪರಿಸ್ಥಿತಿ ಕೇಳಿದರೆ ನಮಗೆ ಖಂಡಿತವಾಗ್ಲೂ ಬಹಳಷ್ಟು ದುಃಖ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಇನ್ನೊಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸಿದೆ. ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿದೆ, ಅದೇ ವೈಯಕ್ತಿಕ ಸಾಲ ಎಷ್ಟಿದೆ ಅಂತ ಕೇಳಿದರೆ ಇವತ್ತು 4,88,000 ಇದೆ. ಅಲ್ಲಲ್ಲ, ವೈಯಕ್ತಿಕವಾಗಿ. ಯಾಕೆ ನಾವು ತುಂಬ ಉದ್ಧಾರ, ಇವತ್ತು ನಮ್ಮ GDP ನಾವು ಹೈಯೆಸ್ಟ್ ಹೋಗಿದೆ ಅಂತ ಹೇಳ್ತೇವೆ. GDPಯ 42% ಇವತ್ತು ಸಾಲದಲ್ಲಿದೆ. ಇದನ್ನು ಕೂಡ ನಾವು ಹೇಳಬೇಕಲ್ವಾ? ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿದೆ? ಯಾವುದರಲ್ಲಿ? ಸ್ಪೀಕ್ ಲೈಟ್ಲಿ ಅಬೌಟ್ GST ರಿಡಕ್ಷನ್ ಅಂತ ಹೇಳಿದ್ರು. ರಿಡಕ್ಷನ್ ಇದನ್ನ ಮಾಡೋದು, ಯು ಕಾಂಟ್ ಸ್ಪೀಕ್ ಲೈಟ್ಲಿ. CM ಹಾಗೆ ಮಾಡೋದು ಸರಿಯಲ್ಲ ಅಂತ ಕ್ರಿಟಿಸೈಸ್ ಮಾಡೋದು ಏನು ತಪ್ಪಿದೆ ಸರ್? ನಾನು ಏನು ಹೇಳ್ತೀನಿ, ಖಂಡಿತವಾಗ್ಲೂ ತಪ್ಪು ಅಂತ ನಾನು ಯಾಕೆ ತಪ್ಪು ಅಂತ ಹೇಳ್ತಿದ್ದೇನಂದ್ರೆ, ಒಂದು ಇಂಟ್ರೊಡ್ಯೂಸ್ ಮಾಡಿದವ್ರು ಇದನ್ನು ನೀವು ಸಂಭ್ರಮಾಚರಣೆ ಅಂತ ಜನಗಳ ದಾರಿ ತಪ್ಪಿಸ್ತಾ ಇದ್ದೀರಲ್ಲ, ಇದು ತಪ್ಪಲ್ವಾ? ಈಗ ಹಾಗಾದ್ರೆ ನಾನು ಕರ್ನಾಟಕ ಸರ್ಕಾರದಲ್ಲಿ ಇವತ್ತು 10 ರೂಪಾಯಿ ಏನೋ ನಮ್ಮ ಟ್ಯಾಕ್ಸ್ ಕೊಡ್ಲಿಕ್ಕೆ ಇದ್ದನ್ನು ನಾನು 50 ರೂಪಾಯಿ ಮಾಡಿ ನಾಳೆ ಅದನ್ನು 20 ರೂಪಾಯಿ ಮಾಡಿದ್ರೆ ನಾನು ಸಂಭ್ರಮ ಅಂತ ಹೇಳಲಿಕ್ಕೆ ಆಗುತ್ತೆ? ಅದನ್ನು ವಿಚಾರವಾಗಿ ನೀವು ಹೇಳಿದ್ರಿ ಅಲ್ಲಿ ವೆಂಟಿಲೇಟರ್ 125 ಮುಂಚೆ ಹೇಳಿದ್ರಿ. ಆದ್ರೆ ಅಲ್ಲಿ ವಿಚಾರ ಏನಂದ್ರೆ, DM ನಾನು ಸಂಪರ್ಕ ಮಾಡಿದ್ದೇನೆ, ವೆಂಟಿಲೇಟರ್ ಇದೆ, ಬೆಡ್ ಇದೆ, ಎಲ್ಲ ಇದೆ, ಆದ್ರೆ ಸ್ಟಾಫ್ ನರ್ಸ್ ಇಲ್ಲ. ಹಾಗಾಗಿ 120 ಇದ್ರು 90ಗಿಂತ ಮೇಲೆ ಅವರು ತಗೊಳ್ತಾ ಇಲ್ಲ. 90 ಟಾರ್ಗೆಟ್. ನೀವು ಅದು ಸ್ವಲ್ಪ ತಿಳ್ಕೊಳ್ಳಿ. ಖಂಡಿತವಾಗ್ಲೂ ಇದರ ಬಗ್ಗೆ ಗಮನ ನಮ್ಮ ಇದರಲ್ಲಿ ಇದೆ, ನಮ್ಮ ನಾಲೆಡ್ಜ್ನಲ್ಲಿ ಇದೆ. ಈ ಬಗ್ಗೆ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹತ್ರ ಚರ್ಚೆಗಳನ್ನು ಕೂಡ ಮಾಡಿದ್ದೇವೆ. ಕೂಡಲೇ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಸ್ಟಾಫ್ ನರ್ಸ್ಗಳಲ್ಲಿ ನಮಗೆ ಅಗತ್ಯವೂ ಕೂಡ ಇದೆ, ಅಲ್ಲಿ ವೇಕೆನ್ಸಿ ಕೂಡ ಇದೆ. ಜನಗಳು ಕೂಡ ಈ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಬರಲಿಕ್ಕೆ ತಗೊಳ್ಳಿಕ್ಕೆ ಏನಾದರೂ ಒಂದು ವಿಶೇಷ ಕಾನೂನನ್ನಾದರೂ ಮಾಡಿ ಕೊಡಬೇಕನ್ನುವಂಥ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ನಾವು ಕೇಳಿದ್ದೇವೆ. ಖಂಡಿತ ಇದರ ಹಿಂದೆ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದೀವಿ ಸರ್. ಜ್ಯೋತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೌದು 40 ಮಕ್ಕಳು ಇದ್ದಾರೆ, 1 to 7. ಅದರಲ್ಲಿ ಮಕ್ಕಳಿಗೆ ಕೊಠಡಿ ಒಂದೇ. ಅಲ್ಲಿ ಆ ಕೊಠಡಿಯಲ್ಲಿ ಸಹ ಈ 2 ಕಬಾಟ್ ಇದ್ದ ಕಾರಣದಲ್ಲಿ 2 ವರ್ಕಿಂಗ್ ಅಲ್ಲಿ ಟ್ಯೂಬ್ ಇರುತ್ತೆ. ಫ್ಯಾನ್ಸ್ ಸರಿಯಾಗಿಲ್ಲ. ಅವರಿಗೆ ಕೊಠಡಿ ಜಾಸ್ತಿ ಕೊಟ್ಟರೆ ಮಕ್ಕಳು ಹೆಚ್ಚು ಮಾಡ್ಬೋದು ಅಂತ ಅಲ್ಲಿ. ಖಂಡಿತವಾಗಲೂ ಇವತ್ತು ನಮಗೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕನ್ನುವಂಥದ್ದು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಒಂದು ಇಚ್ಛೆ ಕೂಡ ಹೌದು. ಈ ನಿಟ್ಟಿನಲ್ಲಿ ನಾವು ಇವತ್ತು ನೋಡಿದ್ದೇವೆ. ಇವತ್ತು ಸರ್ಕಾರಿ ಶಾಲೆಗಳು ಅಂತ ಹೇಳಿದರೆ, ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸರ್ಕಾರಿ ಶಾಲೆಗಳು ಅಂತ ಹೇಳಿದರೆ ಅಲ್ಲಿ ಸಾಕಷ್ಟು ಸಂಖ್ಯೆ ಮಕ್ಕಳುಗಳು ಬರ್ತಾ ಇಲ್ಲ. ಅಂದರೆ ಪ್ರೈವೇಟಿಗೆ ಹೋಗ್ತಾರೆ. ಇವತ್ತು ಎಷ್ಟು ಕಡು ಬಡವರಾದರೂ ತಮ್ಮ ಮಕ್ಕಳು ಕೂಡ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಬೇಕು. 40-50 ಸಾವಿರ ಫೀಸ್ ಇದ್ದರೂ ಅದನ್ನು ಕಟ್ಟಿ ಹೋಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗೆ ಪ್ರೈವೇಟ್ ಶಾಲಾ ಕಾಲೇಜುಗಳ ಲಾಬಿಯೂ ಕೂಡ ಅಷ್ಟೇ ಜೋರಲ್ಲಿದೆ. ಇದಕ್ಕೆಲ್ಲ ಒಂದು ಒಳ್ಳೆಯ ರೀತಿಯಿಂದ ಇದನ್ನು ಸರಿ ಮಾಡಬೇಕು ಅಂತಾದರೆ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಸ್ಥಾಪಿಸುವಂಥ ನಿರ್ಧಾರ ಒಂದು ಐತಿಹಾಸಿಕವಾಗಿರುವಂಥದ್ದು. ಇವತ್ತು ನಾನು ಹೇಳಿದೆ, ನಾನೀಗ ಫಸ್ಟ್ ಲೆಗ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 17 ಪಬ್ಲಿಕ್ ಸ್ಕೂಲ್ಗಳು ಆರಂಭವಾಗಲಿಕ್ಕಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದರಿಂದ ನಾವು LKGಯಿಂದ ಹಿಡಿದು PUCವರೆಗೆ ಎಲ್ಲ ರೀತಿಯ ಶಿಕ್ಷಣಗಳು ಅದು ಫ್ರೀಯಾಗಿ ಹಾಗೂ ಕಡಿಮೆ ದರದಲ್ಲಿ ಸಿಗುವಂಥದ್ದು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.